ಕಡಬ ಸಮೀಪದ ಪಿಜಕ್ಕಳ ಪಾಲೋಳಿ ಎಂಬಲ್ಲಿ ಕುಮಾರಧಾರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಿರುವ ಪಾಲೋಳಿ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಏಪ್ರಿಲ್ 25ರಂದು ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಪ್ರಶಿಕ್ಷಣ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಕೃಷ್ಣಶೆಟ್ಟಿ ಕಡಬ ಹೇಳಿದರು. ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಂದರು ಹಾಗೂ ಮೀನುಗಾರಿಕೆ ಒಳನಾಡು ಜಲ ಸಾರಿಗೆ ಸಚಿವ ಎಸ್. ಅಂಗಾರ ಅವರ ಶಿಫಾರಸಿನ ಮೇರೆಗೆ ನಬಾರ್ಡ್ನಿಂದ 19 ಕೋಟಿ 58 ಲಕ್ಷ ರೂಪಾಯಿ ಮಂಜೂರುಗೊಂಡಿದ್ದು, ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ಪಾಲೋಳಿ ಸೇತುವೆ ನಿರ್ಮಾಣ ಕನಸು ಕೈಗೂಡಲಿದೆ ಎಂದರು. ಸುಮಾರು 200 ಮೀಟರ್ ಉದ್ದ ಹಾಗೂ 12 ಮೀಟರ್ ಅಗಲದ ಸುಂದರ ಸೇತುವೆಯೊಂದಿಗೆ ಸೇತುವೆಯ ಇಕ್ಕೆಲಗಳಲ್ಲಿ 1 ಕಿಲೋಮೀಟರ್ನಷ್ಟು ಸಂಪರ್ಕ ರಸ್ತೆಗಳು ಕಾಂಕ್ರೀಟೀಕರಣಗೊಳ್ಳಲಿದೆ. ಒಮ್ಮೆ ರಾಜ್ಯ ಸರ್ಕಾರ ಕೆಆರ್ಡಿಸಿಎಲ್ ಮುಖಾಂತರ ಕಾಮಗಾರಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಿತ್ತು. ಕೋವಿಡ್ ಕಾರಣದಿಂದಾಗಿ ಅದು ಸ್ಥಗಿತಗೊಂಡು ಈಗ ನಬಾರ್ಡ್ ಯೋಜನೆಯಡಿ ಸೇತುವೆ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ನೂತನ ತಾಲೂಕು ಕೇಂದ್ರವನ್ನು ಸಂಪರ್ಕ ಮಾಡತಕ್ಕಂಥ ಆ ಭಾಗ ಸವಣೂರು ಮತ್ತು ದೋಲ್ಪಾಡಿ, ಎಡಮಂಗಿಲ, ಯನಮೂರು ಈ ಭಾಗದ ಜನರಿಗೆ ಕಡಬ ತಾಲೂಕಿಗೆ ಸಂಪರ್ಕ ಹೋಗತಕ್ಕಂಥ ಭಾರೀ ವರ್ಷದ ಬೇಡಿಕೆ ಪಾಲೋಳಿ ಪಿಜಕ್ಕಲ ಪಾಲೋಳಿ ಸೇತುವೆ. ಈಗಾಗಲೇ 19 ಕೋಟಿ 58 ಲಕ್ಷ ರೂಪಾಯಿಯಲ್ಲಿ ಲೋಕೋಪಯೋಗಿ ಇಲಾಖೆಯ RDF ನಬಾರ್ಡಲ್ಲಿ RDF 27 ಅಡಿಯಲ್ಲಿ ಮಂಜೂರಾತಿಯಾಗಿದೆ. ಇದೇ 25ನೇ ತಾರೀಕು 9:45ಕ್ಕೆ ನಮ್ಮ ಸಂಸತ್ ಸದಸ್ಯರು ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು, ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರು ನಿರಂತರವಾಗಿ ಕಡಬ ತಾಲೂಕು ಕೇಂದ್ರವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯತಕ್ಕಂಥ ಅಭಿವೃದ್ಧಿಯ ಹರಿಕಾರ ಆಗಿರ್ತಕ್ಕಂಥ ಎಸ್. ಅಂಗಾರ್ ಅವರು ಸೇತುವೆಗೆ ಅನುದಾನ ಕೊಟ್ಟಿದ್ದಾರೆ. ಅವರ ಮೂಲಕ ಈ ಸೇತುವೆಯ ಭೂಮಿ ಪೂಜೆ ಆಗಲಿಕ್ಕಿದೆ, ಸೇತುವೆಯ ಕಾಮಗಾರಿ ಪ್ರಾರಂಭ ಆಗಲಿಕ್ಕಿದೆ. ಈ ಒಂದು ಸೇತುವೆಯ ಒಟ್ಟು ವಿವರ ಸುಮಾರು 19 ಕೋಟಿ 58 ಲಕ್ಷ ರೂಪಾಯಿ ನಬಾರ್ಡಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ನಲ್ಲಿ ಈಗಾಗಲೇ ಮಂಜೂರಾತಿಯಾಗಿದೆ, ಟೆಂಡರ್ ಆಗಿದೆ. ಲೋಫ್ ಕನ್ಸ್ಟ್ರಕ್ಷನ್ ಸಂಘ ಒಂದು ಸಂಸ್ಥೆ ಈ ಒಂದು ಕಾಮಗಾರಿ ಮಾಡಲಿಕ್ಕಿದೆ. ಸುಮಾರು 200 ಮೀಟರ್ ಉದ್ದದ ಆ ಒಂದು ಸೇತುವೆ, 12 ಮೀಟರ್ ಅಗಲ. ಅದೇ ರೀತಿ ನಮ್ಮ ಮಂಗಳೂರಿನ ಡಿಸೈನರ್ ಕಂಪನಿ ಅತ್ಯಂತ ಉತ್ತಮ ರೀತಿಯ ಡಿಸೈನ್ ಅನ್ನು ಕೊಟ್ಟಿದೆ. ಸಂತಿಮುಗರು ಸೇತುವೆಯ ರೀತಿಯಲ್ಲೇ ಮತ್ತೊಂದು ಕುಮಾರಧಾರೆಗೆ ಪಿಜಕ್ಕಲ ಸೇತುವೆ ಆಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ನಾಡಿನ ಎಲ್ಲ ಜನತೆಯನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಸಮಿತಿಯ ಸದಸ್ಯ ಸತೀಶ್ ನಾಯಕ್, ಸುಳ್ಯ ಮಂಡಲ ಕಾರ್ಯದರ್ಶಿ ಪ್ರಕಾಶ್ ಎನ್ಕೆ, ಬಿಜೆಪಿಯ ಹಿರಿಯ ಮುಖಂಡ ಸುಂದರಗೌಡ ಮಂಡೇಕರ, ಬಿಜೆಪಿ ಕಡಬ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಗಿರೀಶ್ ಎಪಿ, ಕಾರ್ಯದರ್ಶಿ ಕೇಶವ ಬೇರಿಕೆ, ಕಡಬ ಸಿಎ ಬ್ಯಾಂಕಿನ ನಿರ್ದೇಶಕ ಕೃಷ್ಣಪ್ಪ ಮಡಿವಾಳ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.